ನಮಸ್ಕಾರ, ಧ್ವನಿ ಸಮಾಚಾರಕ್ಕೆ ಸ್ವಾಗತ. ನಾನು ಶರತ್ ಬೇಕೂರು. ಮೊದಲಿಗೆ ಇವತ್ತಿನ ಮುಖ್ಯಾಂಶಗಳು. ಅಂತರ್ಜಾಲದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶಕ್ಕೆ ಸಮರ್ಪಿಸಲಿರುವ ಯಶೋಭೂಮಿಯ ವಿಡಿಯೋ ವೈರಲ್. ಪ್ರಧಾನಿಯಿಂದ ದೆಹಲಿ ಪೊಲೀಸ್ ಸಿಬ್ಬಂದಿಗಳಿಗೆ ಔತಣಕೂಟ. ಮಂಗಳೂರು ಕುಕ್ಕರ್ ಸ್ಫೋಟದ ರೂವಾರಿ ಅರಫತ್ ಅಲಿ ಅರೆಸ್ಟ್. ನಿಪಾ ಹಾವಳಿ ಹಿನ್ನೆಲೆಯಲ್ಲಿ ಶಬರಿಮಲೆ ಯಾತ್ರೆಗೆ ಮಾರ್ಗಸೂಚಿ ಹೊರಡಿಸುವಂತೆ ರಾಜ್ಯ ಸರ್ಕಾರಕ್ಕೆ ಕೇರಳ ಹೈಕೋರ್ಟ್ ಸೂಚನೆ. ಚಾರ್ಮುಡಿ ಘಾಟ್ನಲ್ಲಿ 100 ಅಡಿ ಪ್ರಪಾತಕ್ಕೆ ಉರುಳಿದ ಲಾರಿ, ಚಾಲಕ ಕ್ಲೀನರ್ ಪಾರು. ಮುಲ್ಕಿಯಲ್ಲಿ ನಡೆದ ಭೀಕರ ಬೈಕ್ ಕಾರು ಅಪಘಾತದಲ್ಲಿ ಬೈಕ್ ಸಹ ಸವಾರಿ ವರ್ಕಾಡಿ ಬಳಿಯ ಬಾಕ್ರಬೈಲ್ ನಿವಾಸಿ ಮೃತ್ಯು. ಡೆಂಗ್ಯೂ ಹಾಗೂ ನಿಪಾ ವೈರಸ್ ಕುರಿತು ಆತಂಕ ಬೇಡ, ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಮಂಗಳೂರು ಡಿಸಿ. ಕಾಸರಗೋಡಿನಲ್ಲಿ ತಾಯಿ ಮಗಳ ಮೃತದೇಹ ಬಾವಿಯಲ್ಲಿ ಪತ್ತೆ, ಆತ್ಮಹತ್ಯೆಯ ಶಂಕೆ. ಪ್ರಧಾನಿ ನರೇಂದ್ರ ಮೋದಿಯವರು ಸೆಪ್ಟೆಂಬರ್ 17ರಂದು ದ್ವಾರಕಾದಲ್ಲಿ ಯಶೋಭೂಮಿ ದೇಶಕ್ಕೆ ಸಮರ್ಪಿಸಲಿದ್ದಾರೆ. ಯಶೋಭೂಮಿಯ ವಿಡಿಯೋ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಪ್ರಚಾರ ಪಡೆದಿದೆ. G20 ಶೃಂಗಸಭೆಯಲ್ಲಿ ನಿಯೋಜಿಸಲಾದ 450ಕ್ಕೂ ಹೆಚ್ಚು ದೆಹಲಿ ಪೊಲೀಸ್ ಸಿಬ್ಬಂದಿಗೆ ಇಂದು ಔತಣಕೂಟ ಏರ್ಪಡಿಸಲಿರುವ ಪ್ರಧಾನಿ ಮೋದಿ. ಭಾರತದ ಅಧ್ಯಕ್ಷತೆಯಲ್ಲಿ ಕಳೆದ ವಾರಾಂತ್ಯದಲ್ಲಿ ನಡೆದ G20 ಶೃಂಗಸಭೆಯ ಕಾರ್ಯಕ್ರಮದ ನಂತರ ಪ್ರಧಾನಿ ಮೋದಿಯವರು ಇಂದು ವಿಶೇಷ ಭೋಜನವನ್ನು ಆಯೋಜಿಸಲಿದ್ದಾರೆ. ಕಾರ್ಯಕ್ರಮದ ಭದ್ರತೆ ಮತ್ತು ಸುಗಮತೆಯನ್ನು ಖಾತ್ರಿಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ದೆಹಲಿ ಪೊಲೀಸ್ ಸಿಬ್ಬಂದಿಯ ಗೌರವಾರ್ಥ ಔತಣಕೂಟ ಏರ್ಪಡಿಸಲಾಗಿದೆ. ಶಿವಮೊಗ್ಗ ಮೂಲದ ಭಯೋತ್ಪಾದಕ ಸಂಚುಗಾರ ಅರಫತ್ ಅಲಿ ಎಂಬಾತನನ್ನ ರಾಷ್ಟ್ರೀಯ ತನಿಖಾ ತಂಡ NIA ಪೊಲೀಸರು ದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂಧಿಸಿದ್ದಾರೆ. ಮೂಲತಃ ತೀರ್ಥಹಳ್ಳಿ ಮೂಲದ ಅರಫತ್ ಅಲಿ 2020ರ ಬಳಿಕ ತಲೆಮರೆಸಿಕೊಂಡಿದ್ದ. ನೈರೋಬಿಯದಿಂದ ದೆಹಲಿಗೆ ವಾಪಸ್ ಆಗುತ್ತಿದ್ದಾಗ NI ಬಲೆಗೆ ಬಿದ್ದಿದ್ದಾನೆ. ಈತ ನೇರವಾಗಿ ಎಲ್ಲಿಯೂ ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗದಿದ್ದರೂ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದ ಶಿವಮೊಗ್ಗ ಭಯೋತ್ಪಾದನೆ ಸಂಚು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾನೆ. ಅಲ್ಲದೆ ಮಂಗಳೂರಿನ ಕದ್ರಿ ಮಂಜುನಾಥ ದೇಗುಲದ ಬಳಿ ಸ್ಫೋಟ ನಡೆಸುವ ಸಲುವಾಗಿ ಕುಕ್ಕರ್ ಬಾಂಬ್ ತೆಗೆದುಕೊಂಡು ಹೋಗಿದ್ದ ಮೊಹಮ್ಮದ್ ಶಾರೀಕ್ ಜೊತೆ ಸಂಪರ್ಕದಲ್ಲಿದ್ದ ಎಂದು NI ತಿಳಿಸಿದೆ. ಕೋಳಿಕೋಡು ಜಿಲ್ಲೆಯಲ್ಲಿ ನಿಪಾ ಸಾಂಕ್ರಾಮಿಕ ರೋಗ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಮಾಸಿಕ ಪೂಜೆಗೆ ಶಬರಿಮಲೆ ಯಾತ್ರೆಗೆ ತೆರೆಯುವಾಗ ಅಗತ್ಯವಿದ್ದಲ್ಲಿ
ಮಾರ್ಗಸೂಚಿಗಳನ್ನು ಹೊರಡಿಸುವಂತೆ ಕೇರಳ ಹೈಕೋರ್ಟ್ ಶುಕ್ರವಾರ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ. ಕೇರಳದಲ್ಲಿ ನಿಪಾ ವೈರಸ್ ಹೆಚ್ಚಾಗುತ್ತಿದೆ. ಶುಕ್ರವಾರ ಕೋಳಿಕೋಡ್ನಲ್ಲಿ ನಿಪಾ ವೈರಸ್ ಪ್ರಕರಣ ಪತ್ತೆಯಾದ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ಸೆಪ್ಟೆಂಬರ್ 24ರವರೆಗೆ ರಜೆ ಘೋಷಿಸಲಾಗಿದೆ. ಮಳೆಯಿಂದಾಗಿ ಚಾರ್ಮಡಿ ಘಾಟಿಯಲ್ಲಿ ಮಂಜು ಆವರಿಸಿಕೊಂಡಿದ್ದ ಪರಿಣಾಮ ಲಾರಿಯೊಂದು 100 ಅಡಿಯ ಪ್ರಪಾತಕ್ಕೆ ಉರುಳು ಬಿದ್ದ ಘಟನೆ ಚಾರ್ಮಡಿ ಘಾಟಿಯ ಸೋಮನಕಾಡು ಬಳಿ ನಡೆದಿದೆ. ನೀರಿನ ಬಾಟಲ್ ತುಂಬಿದ ಲಾರಿ ಶುಕ್ರವಾರ ರಾತ್ರಿ ಪುತ್ತೂರಿನಿಂದ ಚಿತ್ರದುರ್ಗಕ್ಕೆ ಚಾರ್ಮಡಿ ಘಾಟಿಯಲ್ಲಿ ಆವರಿಸಿದ್ದ ದಟ್ಟ ಮಂಜಿನಿಂದ ದಾರಿ ಕಾಣದೆ 100 ಅಡಿ ಪ್ರಪಾತಕ್ಕೆ ಬಿದ್ದಿದೆ. ಅದೃಷ್ಟವಶಾತ್ ಲಾರಿ ಚಾಲಕ ಹಾಗೂ ಕ್ಲೀನರ್ಗೆ ಯಾವುದೇ ಪ್ರಾಣಾಪಾಯವಿಲ್ಲದೆ ಪಾರಾಗಿದ್ದಾರೆ. ಮುಲ್ಕಿ ವಿಜಯ ಸನ್ನಿಧಿ ಜಂಕ್ಷನ್ ಬಳಿ ಬೈಕಿಗೆ ಕಾರು ಡಿಕ್ಕಿಯಾಗಿ ಬೈಕಿನಲ್ಲಿ ಪ್ರಯಾಣಿಸುತ್ತಿದ್ದ ಸಹ ಸವಾರೆ ಕೊನೆಯುಸಿರೆಳೆದು ಬೈಕ್ ಸವಾರ ಗಾಯಗೊಂಡ ಘಟನೆ ನಿನ್ನೆ ಸಂಜೆ ಸಂಭವಿಸಿದೆ. ಮೃತಪಟ್ಟವಳನ್ನ ವರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೊಳಪಟ್ಟ ಬಾಕ್ರಬೈಲ್ ಕೊರುಂಗು ಮನೆ ನಿವಾಸಿ ಪ್ರಗತಿಪರ ಕೃಷಿಕರು ಪಾತೂರಿನಲ್ಲಿ ಅಕ್ಕಿಯ ಮಿಲ್ ಮಾಲಕರಾಗಿರುವ ಜಯರಾಮ ಶೆಟ್ಟಿ ಸುಬಿತಾ ದಂಪತಿಯ ಪುತ್ರಿ ಪ್ರೀತಿಕಾ ಶೆಟ್ಟಿ ಎಂದು ಗುರುತಿಸಲಾಗಿದೆ. ಗಾಯಾಳು ಬೈಕ್ ಸವಾರ ಬಂಟ್ವಾಳ ತಾಲೂಕು ಅರಂತೋಡಿ ಬಾಳೆಪುಣಿ ನಿವಾಸಿ ಮನ್ವಿತ್ ಶೆಟ್ಟಿ ಎಂದು ಗುರುತಿಸಲಾಗಿದೆ. ಮಂಗಳೂರು ಜಿಲ್ಲೆಯಲ್ಲಿ ಡೆಂಗ್ಯೂ, ನಿಪಾ ವೈರಸ್ ಸೇರಿದಂತೆ ಮತ್ತಿತರ ಸಾಂಕ್ರಾಮಿಕ ರೋಗಗಳ ಲಕ್ಷಣ, ಹರಡುವಿಕೆ ನಿಯಂತ್ರಣ ಸೇರಿದಂತೆ ಚಿಕಿತ್ಸೆಯ ಬಗ್ಗೆ ಜನಸಾಮಾನ್ಯರಿಗೆ ಆರೋಗ್ಯ ಶಿಕ್ಷಣವನ್ನು ನೀಡಿ ಇವುಗಳ ನಿಯಂತ್ರಣಕ್ಕೆ ಆರೋಗ್ಯ ಹಾಗೂ ಸ್ಥಳೀಯರ ಸಂಸ್ಥೆಗಳು, ಅಧಿಕಾರಿಗಳು ಮುಂದಾಗಬೇಕೆಂದು ಜಿಲ್ಲಾಧಿಕಾರಿ ಮುಲ್ಕೈ ಮುಗಿಲನ್ ಅವರು ಸೂಚನೆ ನೀಡಿದರು. ಅವರು ಗುರುವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಡೆಂಗ್ಯೂ ನಿಯಂತ್ರಣ ಕುರಿತು ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ತಾಯಿ ಮತ್ತು ಮಗಳ ಮೃತದೇಹ ಬಾವಿಯಲ್ಲಿ ಪತ್ತೆಯಾದ ಘಟನೆ ಕಾಸರಗೋಡು ಉದುಮ ಸಮೀಪದ ಕಳ್ನಾಡಿನಲ್ಲಿ ಶುಕ್ರವಾರ ಮಧ್ಯಾಹ್ನ ನಡೆದಿದೆ. ಕಳ್ನಾಡ್ ಅರಮಂಗಾನದ ತಾಜುದ್ದೀನ್ ಅವರ ಪತ್ನಿ ರುಬೀನಾ ಮತ್ತು ಪುತ್ರಿ ಹನಾನ್ ಮರಿಯಾ ಮೃತಪಟ್ಟವರು. ಮಧ್ಯಾಹ್ನ 12 ಗಂಟೆಯಿಂದ ಇಬ್ಬರು ನಾಪತ್ತೆಯಾಗಿದ್ದು, ಇದರಿಂದ ಶೋಧ ನಡೆಸಿದಾಗ ಮನೆ ಸಮೀಪದ ಬಾವಿಯಲ್ಲಿ ಇಬ್ಬರ ಮೃತದೇಹ ಪತ್ತೆಯಾಗಿದ್ದು ಆತ್ಮಹತ್ಯೆ ಎಂದು ಶಂಕಿಸಲಾಗಿದ್ದು ಕಾರಣ ತಿಳಿದು ಬಂದಿಲ್ಲ. ಬಂಟ್ವಾಳ ಮೆಲ್ಕಾರಿನಲ್ಲಿ ನಿಲ್ಲಿಸಿದ್ದ ಲಾರಿಯೊಂದು ಮುಂದಕ್ಕೆ ಚಲಿಸಿ ಕಾರಿನ ಜೊತೆಗೆ ಬಸ್ಸಿಗೆ ಕಾಯುತ್ತಿದ್ದ ಇಬ್ಬರು ಮಹಿಳೆಯರಿಗೆ ಡಿಕ್ಕಿ ಹೊಡೆದ ಘಟನೆ ಶುಕ್ರವಾರ ನಡೆದಿದೆ. ಘಟನೆಯಲ್ಲಿ ಬಸ್ಸಿಗೆ ಕಾಯುತ್ತಿದ್ದ ಮಹಿಳೆಯರಾದ ಹಜ್ರಾ ಶ್ರಮ ಹಾಗೂ ಜತಿಜಾತುಲ್ ಗಾಯಗೊಂಡಿದ್ದಾರೆ. ಕಲಾವಿದ, ನಿರ್ದೇಶಕ, ಅಧ್ಯಾಪಕರಾದ ಮೂಲತಃ ಉಪ್ಪಳ ಐಲ ನಿವಾಸಿ ಮಂಗಳೂರು ಬಿಕರ್ಣಕಟ್ಟೆಯಲ್ಲಿ ವಾಸವಿರುವ ನವೀನ್ ಚಂದ್ರ ಐಲ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಎಡಪದವು ಸ್ವಾಮಿ ವಿವೇಕಾನಂದ PU ಕಾಲೇಜಿನಲ್ಲಿ ಹಿಂದಿ ಅಧ್ಯಾಪಕರಾಗಿ ಕಳೆದ 28 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಈ ಮೊದಲು ಐಲದಲ್ಲಿ ವಾಸವಿದ್ದಾಗ ಉಪ್ಪಳ ರಚನಾ ಸಾಂಸ್ಕೃತಿಕ ಕಲಾ ಸಂಸ್ಥೆಯಲ್ಲಿ ಹಿರಿಯ ಸದಸ್ಯರಾಗಿ ಸಂಸ್ಥೆಯ ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದರು. ಅಲ್ಲದೆ ಇವರು ನಿರ್ದೇಶಿಸಿ ವಿಲನ್ ಪಾತ್ರದಲ್ಲಿ ಅಭಿನಯಿಸಿದ ಕಡೀರ ಮಗೆ ನಾಟಕವು ಅಂದಿನ ಕಾಲದಲ್ಲಿ ಭಾರಿ ಹಿಟ್ ಪಡೆದಿತ್ತು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇರಳ ಕೋಆಪರೇಟಿವ್ ಕೌನ್ಸಿಲ್ ವತಿಯಿಂದ ತಿರುವನಂತಪುರ ಸೆಕ್ರೆಟರಿಯೇಟ್ ಮುಂಭಾಗದಲ್ಲಿ ನಡೆಯುವ ತ್ರಿದಿನ ಸತ್ಯಾಗ್ರಹದ ಕೊನೆಯ ದಿನವಾದ ಇಂದು ಕೆಸಿಇಸಿ ಕಾಸರಗೋಡು ಜಿಲ್ಲಾಧ್ಯಕ್ಷ ಕಾಮ್ರೇಡ್ ರಾಮಕೃಷ್ಣ ಕಡಂಬಾರ್ ಕನ್ನಡದಲ್ಲಿ ಶುಭ ಹಾರೈಕೆ ಭಾಷಣ ಮಾಡಿ ಸತ್ಯಾಗ್ರಹಕ್ಕೆ ಮೆರುಗು ನೀಡಿದರು. ಕೇರಳದ ಸರ್ಕಾರ ನೀಡಿದಂತಹ 1600 ರೂಪಾಯಿ ಪೆನ್ಷನ್ ಅನ್ನ ಅವರ ಮನೆ ಬಾಗಿಲಿಗೆ ಹೋಗಿ ವಿತರಿಸಿದಂತಹ ಈ ಸಹಕಾರಿ ರಂಗದಲ್ಲಿ ದುಡಿತಿರುವಂತಹ ಪಿಗ್ಮಿ ಸಂಗ್ರಾಹಕರು, ಅಪ್ರೈಸರ್ನವರಿಗೆ ಕೊಡಬೇಕಾದಂತಹ ಪೆನ್ಷನ್ ಇನ್ಸೆಂಟಿವ್, ಆ ಪೆನ್ಷನ್ ಇನ್ಸೆಂಟಿವ್ ಅನ್ನು ಈ ಕೊಡುವುದಕ್ಕೆ ಈ ಸರ್ಕಾರ ಮೀನಮೇಷ ಎಣಿಸ್ತಾ ಇದೆ. ಅವರಿಗೆ ಮೊದಲು 50 ರೂಪಾಯಿ ಪೆನ್ಷನ್ ಇನ್ಸೆಂಟಿವ್ ಕೊಡೋದಕ್ಕೆ ಈ ಸರ್ಕಾರ ಒಪ್ಪಿತ್ತು. ಆದರೆ ಆ ನಂತರ
50 ರೂಪಾಯಿ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ, ಅವರಿಗೆ 30 ರೂಪಾಯಿ ನಾವು ಪೆನ್ಷನ್ ಇನ್ಸೆಂಟಿವ್ ಕೊಡ್ತೇವೆ ಅಂತ ಈ ಸರ್ಕಾರ ನಮ್ಮ ಎಲ್ಲ ಎಐಟಿಸಿ ಅಥವಾ ಕೆಸಿಸಿಯ ನೇತಾರರನ್ನ ಸೆಕ್ರೆಟರಿಯೇಟ್ಗೆ ಕರೆದು ನಮ್ಮ ಕೇರಳ ಸರ್ಕಾರದ ಫಿನಾನ್ಸ್ ಮಿನಿಸ್ಟರ್ ಹಾಗೂ ಕೋಆಪರೇಟಿವ್ ಮಿನಿಸ್ಟರ್ ಇವರನ್ನ ಕೂತ್ಕೊಳ್ಳಿಸಿ ಸಿಎಂ ಅನಿಲ್ ಹಾಗೂ ನಮ್ಮ ವಿಲ್ಸನ್ ಅವರನ್ನ ಅವರ ಮುಂಭಾಗದಲ್ಲಿ ಕೂತ್ಕೊಳ್ಳಿಸಿ ಅವರಿಗೆ 30 ರೂಪಾಯಿ ಪೆನ್ಷನ್ ಇನ್ಸೆಂಟಿವ್ ಕೊಡೋದಕ್ಕೆ ಈ ಸರ್ಕಾರ ತೀರ್ಮಾನಿಸಿತು. ಆದರೆ ಸರ್ಕಾರ ತೀರ್ಮಾನಿಸಿ ಆ ಸರ್ಕಾರ ಹೊರಗೆ ಬರುವಾಗ ಅದು ಮೊದಲಿನಿಂದ ಹಿಂದಿನ ಬಾಕಿಯನ್ನು ಸಮೇತವಾಗಿ 30 ರೂಪಾಯಿಗೆ ಇರಿಸುವಂತ ಒಂದು ತಪ್ಪಾದ ಕಾನೂನನ್ನ ಈ ಸರ್ಕಾರ ಹೊರಡಿಸಿದೆ. ಇದು ಸರಿಯಲ್ಲ. ಮೊನ್ನೆ ಡಿಸೆಂಬರ್ನವರೆಗೆ ವಿತರಣೆ ಮಾಡಿರುವಂತಹ ಎಲ್ಲ ಪೆನ್ಷನ್ಗೂ 50 ರೂಪಾಯಿ ಪೆನ್ಷನ್ ಇನ್ಸೆಂಟಿವ್ ಕೊಡಲೇಬೇಕು. ಅದು ಕೆಸಿಸಿ ಹೇಳುದು, ಎಐಟಿಸಿ ಹೇಳ್ತಾ ಇರೋದು, ನಿಮ್ಮನ್ನಲ್ಲಿ ಕೂತ್ಕೊಳ್ಳಿಸಿ ಅವರು ಹೇಳ್ತಾ ಇರೋದು. ಅವರಿಗೆ 50 ರೂಪಾಯಿ ಪೆನ್ಷನ್ ಇನ್ಸೆಂಟಿವ್ ಕೊಡಬೇಕು. ಜನವರಿ 30 ರೂಪಾಯಿ ಪೆನ್ಷನ್ ಇನ್ಸೆಂಟಿವ್ ಕೊಡಿ, ಆಕ್ಷೇಪ ಇಲ್ಲ. ಅದರ ಬದಲು ಕಾರ್ಮಿಕ ವಿರೋಧಿ ನೆಲವಾಡು ಸ್ವೀಕರಿಸುವಂತ, ಕಾರ್ಮಿಕರ ವಿರೋಧಿ ನೆಲವಾಡನ್ನು ಸ್ವೀಕರಿಸುವಂತ ಈ ಸರ್ಕಾರವನ್ನ ಯಾವುದೇ ರೀತಿಯಲ್ಲೂ ಎಐಟಿಯುಸಿಗೆ ಸಂರಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ಇದರ ಸಹಕಾರಿ ಭೇದಗತಿ ಇದು ಹಿಂಪಡೆಯಬೇಕೆನ್ನುವಂಥದ್ದು ಕೆಸಿಸಿ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದೆ. ಅದೇ ರೀತಿ ಕ್ಷೀರ ಮೇಖಲೆಯಲ್ಲಿ ಕ್ಷೀರ ಸಂಘಗಳಿಗೆ ಎಷ್ಟೋ ವರ್ಷಗಳಿಂದ ಸೆಕ್ಷನ್ 8 ಅಲ್ಲಿ ಜಾರಿಗೊಳಿಸಬೇಕಂತ ಹೇಳಿದ್ರು ಕೂಡ ಅದನ್ನು ಪೂರ್ಣವಾಗಿ ಜಾರಿಗೊಳಿಸುವುದಕ್ಕೆ ಈ ಸರ್ಕಾರ ಮುಂದಾಗ್ತಿಲ್ಲ. ಮಾನವನ ಅತ್ಯಾಗ್ರಹಕ್ಕೆ ಬಲಿಯಾದದ್ದು ಕಾಡು ಪ್ರಾಣಿಗಳು. ನಗರೀಕರಣ ಎಂದು ನಾಶ ಮಾಡಿದ್ದು ಪ್ರಾಣಿಗಳ ವಾಸಸ್ಥಳ. ಮತ್ತೆ ಅವುಗಳು ನಗರಕ್ಕೆ ಬಾರದೆ ಇನ್ನೆಲ್ಲಿ ಹೋಗಲಿ? ಆನೆ ದಾಳಿ, ಹುಲಿ ಚಿರತೆ ದಾಳಿ ಅಂತೆಲ್ಲ ಸುದ್ದಿ ಆಗಾಗ ಕೇಳಿಬರುವುದು ಇದೇ ಕಾರಣಕ್ಕೆ. ಅವುಗಳಿಗೂ ಈ ಭೂಮಿಯ ಮೇಲೆ ಜೀವಿಸುವ ಹಕ್ಕು ಇದೆ. ನಾವು ಮಾನವರು ಅವುಗಳಿಗೆ ಜೀವಿಸಲು ಅವಕಾಶವನ್ನು ಮಾಡಿಕೊಡಬೇಕಷ್ಟೆ. ಕೆಲವೊಂದು ಪ್ರಾಣಿ ಪಕ್ಷಿಗಳಿಗೆ ನಮ್ಮ ನಡುವೆ ವಾಸಿಸಲು ಅವಕಾಶ ಕೊಡಬಹುದು. ಅಂತಹ ಒಂದು ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟ್ನಲ್ಲಿ. ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ. जरा तो खाते नहीं वाला रोज रो काम है, रोज खिलाओ नहीं खाओ जरा बोलो है भी विश्वास जिप करे था विपर करे हां भूख लागेड़ी बोलो. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.